ರಾಜ್ಯ ವಿಧಾನ ಪರಿಷತ್ದ ವಿರೋಧ ಪಕ್ಷದ ನಾಯಕರು ಬಿ.ಕೆ. ಹರಿಪ್ರಸಾದ್ ಸೋಮೇಶ್ವರ ಉಚ್ಚಿಲದ ಬಟ್ಟಪ್ಪಾಡಿ ಉಳ್ಳಾಲದ ಸಿ ಗ್ರೌಂಡ್ ಕಡಲ್ ಕೊರೆತ ಪ್ರದೇಶಗಳಿಗೆ ಅಂಗಾರ ಬೈಯಾಗಿ ಭೇಟಿ ಕೊಡ್ದು ಕಡಲ್ ಕೊರೆತದ ಆಯ್ನ ಸಮಸ್ಯೆಲದ ಬಗ್ಗೆ ತೆರೆಯೊಂಡೇರು. ಕರಾವಳಿ ಪ್ರದೇಶಲಡು ಕಡಲ್ ಕೊರೆತ ಪ್ರವಾಹದಾಲ ಹೊಸತತ್ತು ಆಂಡ ಸರಕಾರ ಸರಿಯಾಯಿನ ಮುನ್ನೆಚ್ಚರಿಕೆಯನ್ನು ದೆತನೊಂದಿ ನಿರ್ಧಾತ್ರ ಇಂಚಿತ್ತಿ ಸಮಸ್ಯೆಯನ್ನು ಎದುರಿಸೋಡಾತಡು. ಕಡಲ್ ಕೊರೆತ ತಡೆಗೆ ಪ್ರತಿ ವರ್ಷ ನಿರ್ವಹಣೆ ಮಲ್ಪಡು ADB ಯೋಜನೆಯಡು ಶಾಶ್ವತ ಪರಿಹಾರಗೆ ಕಾಮಗಾರಿ ನಡತನಲ ಸಮಸ್ಯೆ ಮುಗಿದಿಜಿ. ಸ್ಥಳೀಯರೇನು ವಿಶ್ವಾಸಗೂ ದೆತನೊಂದೆ ಕಾಮಗಾರಿ ನಡಪಾಯಿನ ಕಾಮಗಾರಿಡು ಭ್ರಷ್ಟಾಚಾರ ಆಯ್ನವು ಇಂದಕ್ಕೆ ಕಾರಣ. ಈ ಪರಿಸರ ಅಕ್ರಮ ಪೊಯ್ಯ ಮಾಫಿಯಾಲ ಉಂಡು. ಸರಕಾರ ಇಂದಕ್ಕೆ ಕಡಿವಾಣ ಪಾಡೊಂದಿಜ್ಜಿ ಆಂಡ 40% ಕಮಿಷನ್ಡು ಉಪ್ಪುನ ಸರಕಾರ ಇಂದಕ್ಕೆ ಉತ್ತೇಜನ ಕೊರೊಂದುಂಡು ಪಂಡದು ಬಿ.ಕೆ. ಹರಿಪ್ರಸಾದ್ ಆರೋಪಿಸಾಯರು. ಮಳೆ ಮತ್ತು ಪ್ರವಾಹ ಮತ್ತು ನೆರೆ ಹೊಸ ವಿಚಾರ ಅಲ್ಲ. ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಜನರ ಪಾಡಿಗೆ ಜನರನ್ನು ಬಿಟ್ಟಾಗ ಈ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು, ತಡೆಗೋಡೆಗಳನ್ನು ಅಥವಾ ಸಮುದ್ರದ ಅಲೆಗಳನ್ನು ಹೊಡೆತವನ್ನು ತಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು. ಇದು ಪ್ರತಿ ವರ್ಷ ಬರ್ತಕ್ಕಂಥ ಈ ಒಂದು ನೆರೆ, ಇದಕ್ಕೆ ಮೇಂಟೆನೆನ್ಸ್ ಕಾರ್ಯಕ್ರಮವೂ ಸಹ ಭಾಳ ಮುಖ್ಯ. ಕೇವಲ ಕೆಲಸ ಮಾಡಿದ್ರೆ ಆಗೋದಿಲ್ಲ, ಪ್ರತಿ ವರ್ಷವೂ ಸಹ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾತ್ರ ಈ ಒಂದು ನೆರೆ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಕಡಲ್ ಕೊರೆತವನ್ನು ತಡಿಲಿಕ್ಕೆ ಕ್ರಮ ತೆಗೆದುಕೊಳ್ಬೋದು. ಆದರೆ ಸರ್ಕಾರ ಅದಕ್ಕೆ ಪುರ್ಸೊತ್ತೇ ಇಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಈಗಾಗಲೇ ನಾನು ಸೂರತ್ಕಲ್ ಕ್ಷೇತ್ರದಲ್ಲೂ ಸಹ ನೋಡ್ಕೊಂಡು ಬಂದೆ, ಉಳ್ಳಾಳದಲ್ಲೂ ಸಹ ಭಾಳಷ್ಟು ಜನ ಬಂದು ಭೇಟಿ ಮಾಡಿದ್ರು. ಆಗಿರ್ತಕ್ಕಂಥ ಕಡಲ್ ಕೊರೆತ ಮತ್ತು ಮನೆಗಳ ಭಾಳಷ್ಟು ನಷ್ಟ ಆಗಿದೆ. ಈ ಒಂದು ಮಳೆ ಮತ್ತು ಈ ನೆರೆಯಲ್ಲಿ ಸಾಕಷ್ಟು ಮನೆಗಳು ಕಳ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ. ತಕ್ಷಣ ಅವರಿಗೆ ಪರಿಹಾರವನ್ನು ಕೊಡಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವರು SDF ಮತ್ತು NDRF ಅಲ್ಲಿ ಬರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಜೀವನ ಸಾಗಿಸ್ಲಿಕ್ಕೆ ಮಾತ್ರ. ಮತ್ತು ಮನೆ ಮತ್ತು ಆಸ್ತಿಯನ್ನು ಕಳ್ಕೊಂಡವ್ರಿಗೆ ಪುನರ್ವಸತಿ ಮಾಡಲಿಕ್ಕೋಸ್ಕರ ಸರ್ಕಾರ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ ಬಂದು ಹೋಗಿದ್ದಾರೆ, ಆದ್ರೂ ಸಹ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿಲ್ಲ. ಆದಷ್ಟು ಬೇಗ ನೊಂದವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾವುದು ಪ್ರಶ್ನೆಗಳಿದ್ರೆ ಕೇಳಿ ಹೇಳ್ತೇನೆ. ಸರ್, ಈಗ 60 ವರ್ಷದಿಂದ ಇದು ಕಡಲ್ ಇತ್ತು, ಕೊರೆತ ಇತ್ತು, ಕಾಂಗ್ರೆಸ್ ಇತ್ತು ಅಂತ ಇದು ಅಶೋಕ್ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾಯ್ತು? ಅವ್ರಿಗೆ ಅಶೋಕ್ನವ್ರಿಗೆ ಕಡಲ್ ಏನು ಅನ್ನೋದು ಗೊತ್ತಿದ್ರೆ ಪರವಾಗಿಲ್ಲ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳನ್ನು, ಜಾಗಗಳನ್ನೆಲ್ಲ ಕಬ್ಜಾ ಮಾಡಿ ಅದನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲೇ ನದಿ ಹರಿಯೋಂಗೆ ಮಾಡಿರ್ತಕ್ಕಂಥವ್ರಿಗೆ ಸಮುದ್ರದ ಬಗ್ಗೆ ಏನು ಗೊತ್ತಾಗುತ್ತೆ? ಆದ್ದರಿಂದ 60 ವರ್ಷ ನಾವು ಏನು ಮಾಡಿದ್ದೀವಿ ಅನ್ನೋದು ಅದು ಆ ನಂತರ ಪ್ರಶ್ನೆ. ಭೇಟಿ ಕೊಟ್ಟ ಉದ್ದೇಶ ಏನು? ಭೇಟಿ ಕೊಟ್ಟಿದ್ದ ಉದ್ದೇಶ, ಸಾಕಷ್ಟು ಜನ ನನಗೆ ಟೆಲಿಫೋನ್ ಮೂಲಕ ಹೇಳಿದರು, ಇಲ್ಲಿ ಭಾಳಷ್ಟು ಅನಾಹುತಗಳಾಗಿದೆ, ಯಾರೂ ಸಹ ಜನಪ್ರತಿನಿಧಿಗಳು ಬಂದು ನಮ್ಮನ್ನು ನೋಡ್ತಾ ಇಲ್ಲ, ವಿರೋಧ ಪಕ್ಷದವರಾಗಿ ಖಾದರ್ ಅವರು ಬಂದು ಹೋಗಿದ್ದಾರೆ, ನೀವು ಸಹ ಬರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನೇನು ಅನಾಹುತ ಆಗಿದೆ ಅನ್ನೋದನ್ನು ನೋಡ್ಲಿಕ್ಕೆ ಬಂದೆ. ಈಗ ಇಲ್ಲಿ ಒಂದಷ್ಟು ADB ಕಾಮಗಾರಿ ನಡೆದಾಗ ಸರಿಯಾಗಿ ನಡೆದಿಲ್ಲ ಒಂದು, ಮತ್ತು ಇಲ್ಲಿಂದಲೇ ಮರಳು ತೆಗೆದು ಇಲ್ಲೇ ಹಾಕಿದ್ದಾರೆ, ತುಂಬ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ಇದಿದೆ. ಈಗ ನೀವು ನಿಮ್ಮ ADB ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅವರು ಟೆಕ್ನಿಕಲಿ ಭಾಳಷ್ಟು ಆಳವಾಗಿ ಯೋಚನೆ ಮಾಡಿ ಆ ಒಂದು ಪ್ರಾಜೆಕ್ಟ್ಗಳನ್ನ ಸ್ಯಾಂಕ್ಷನ್ ಕೊಡ್ತಾರೆ.
ಆದರೆ ADBಯನ್ನು ಮೀರಿ ಯಾವುದೂ ಸಹ ಟೆಕ್ನಿಕಾಲಿಟಿ ನೋಡದೆ ಕೆಲಸಗಳಾಗಿರ್ತಕ್ಕಂಥದ್ದು ನೋಡಿದಾಗ ಭ್ರಷ್ಟಾಚಾರ ಭಾಳಷ್ಟು ಜೋರಾಗಿ ನಡೆದಿರ್ತಕ್ಕಂಥದ್ದು ಕಾಣಬೀಳುತ್ತೆ. ಅದು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಮೀನುಗಾರರು ಮತ್ತು ಈ ಕಡಲ ತೀರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನಗಳನ್ನು ಸಹ ಮಾತುಕತೆ ಮೂಲಕ ವಿಚಾರಗಳನ್ನ ತಿಳ್ಕೊಂಡು ಆ ನಂತರ ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋದು ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಆ ರೀತಿ ಯಾವುದೇ ಕೆಲಸಗಳು ಮಾಡಿಲ್ಲ. ಈಗ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿಗಳ ಬಗ್ಗೆ ಒಂದು ತನಿಖೆ ಆದಾಗ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ. ಯಾಕಂದರೆ ಇದೇನು ನೆರೆ ಮತ್ತು ಪ್ರವಾಹ ಮಳೆ ಕರಾವಳಿ ಪ್ರದೇಶದಲ್ಲಿ ಏನು ಹೊಸದೇನಿಲ್ಲ. ಇದನ್ನು ಪೂರ್ವಭಾವಿಯಾಗಿ ಮುಂಜಾಗ್ರತೆ ಕ್ರಮ ವಹಿಸ್ತಕ್ಕಂಥದ್ದು ಜವಾಬ್ದಾರಿ ಸರ್ಕಾರದ್ದು ಮತ್ತು ಜನಪ್ರತಿನಿಧಿಗಳದ್ದು ಮಾಡ್ತಕ್ಕಂಥ ಕೆಲಸ. ಇಲ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಅಲ್ಲಿ ಕೂಡ ನಾವು ಗಂಜಿ ಮಠದ ಹತ್ರ ಒಂದು ಸುಮಾರು 30-40 ಮನೆಗಳು ಬಿದ್ದಿದೆ. ಅದರೊಳಗೆ 2 ಜನ ಸತ್ತಿದ್ರು. ಆ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ. 2 ವರ್ಷ ಆದ್ರೂ ಸಹ ಆ ಮನೆಗಳು ಕಟ್ಟಿಸ್ಕೊಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ಸಹ ಸರ್ಕಾರ ಮಾಡಿಲ್ಲ. ಅದರ ಅರ್ಥ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ ಅಂತ ಹೇಳ್ತಿರೋ, ಭೇದ ಭಾವ ಅಂತಿರೋ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಬಡವ್ರನ್ನ ನಾವು ಪರಿಗಣಿಸೋದಿಲ್ಲ ಅನ್ನೋ ಮಟ್ಟಕ್ಕೆ ನೋಡ್ತಾ ಇದ್ದೀನಿ ನಾನು. ಶಿಪ್ಗಳೇನಾದರೂ ಮುಳುಗಿದಾಗ ಪರಿಸರಕ್ಕೆ ಭಾಳ ತೊಂದರೆ ಆಗುತ್ತೆ. ಆದ್ದರಿಂದ ಅದನ್ನು ತತ್ಕ್ಷಣ ಸರ್ಕಾರ ಅದರ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ನಾನು. ಸಿರಿಯಾದ ಶಿಪ್ ಅದು ಅಲ್ಲ, ಸಿರಿಯಾನೋ ಯಾವುದೇ ಕಡೆಯಿಂದ ಬಂದ್ರೂ ಸಹ ತೈಲ ಇರ್ತಕ್ಕಂಥದ್ದು ಒಂದು ಶಿಪ್ ಮುಳುಗಡೆ ಆದಾಗ ಸುತ್ತಮುತ್ತ ಇರ್ತಕ್ಕಂಥ ಪರಿಸರಕ್ಕೆ ಭಾಳಷ್ಟು ಹಾನಿ ಆಗುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ತತ್ಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿನ ಮೂಲ ಸಮಸ್ಯೆ ಇದುವರೆಗೆ ಇಲ್ಲಿ ಅಕ್ರಮ ಮರಳುಗಾರಿಕೆಯಿಂದಲೇ ಇದುವರೆಗೆ ಇಲ್ಲಿವರೆಗೆ ಬಂದಿದೆ ಅನ್ನುವಂಥದ್ದು ಆರೋಪ ಇದೆ, ಹಿಂದಿನಿಂದಲೂ ಇದೆ. ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ. ಈಗ ಅಕ್ರಮ ಮರಳು ಇದನ್ನು ಹೊಸದೇನಲ್ಲ, ಕರಾವಳಿ ಪ್ರದೇಶದಲ್ಲಿ ಅಂದ್ರೆ ನೀವು ಸಮರ್ಥನೆ ಮಾಡ್ತೀರಿ. ಇಲ್ಲೆಲ್ಲ ಬಂದೆ ಘಟ್ಟದ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಆಡಳಿತ ವರ್ಗ ವಿಫಲರಾಗಿದೆ ಈ ಒಂದು ಮಾಫಿಯಾನ ತಡೆಗಟ್ಟಲಿಕ್ಕೆ. ತತ್ಕ್ಷಣವೇ ಈ ಒಂದು ಮರಳು ಮಾಫಿಯಾ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಸರ್ಕಾರ ಹಾಕ್ಬೇಕು. ಯಾಕಂದ್ರೆ ಸರ್ಕಾರದವರು ಬಹಳ ಸ್ವಚ್ಛ ಸರ್ಕಾರ ಅಂತೆಲ್ಲ ಮಾತಾಡ್ತಕ್ಕಂಥವ್ರು ಇದಕ್ಕೆ ಕಡಿವಾಣ ಇನ್ನೂ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಈ ಸರ್ಕಾರ 40% ಕಮಿಷನಲ್ಲಿ ಇರ್ತಕ್ಕಂಥ ಸರ್ಕಾರ. ಅದರಿಂದ ಇಂತೆಲ್ಲ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೇವೆ. ಈಗ ಕರ್ನಾಟಕ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂಥ BK ಹರಿಪ್ರಸಾದ್ಜಿಯವರು ಈ ಒಂದು ನಮ್ಮ ಕೋಸ್ಟಲ್ ಕರಾವಳಿ ಪ್ರದೇಶಕ್ಕೆ ಇವತ್ತು ಬಂದು ತಮ್ಮ ವರದಿಯನ್ನು ಬಹುಶಃ ಇವತ್ತು ಪಕ್ಷಕ್ಕೆ ಹಾಗೂ ಸಮರ್ಥವಾಗಿ ಮುಖ್ಯಮಂತ್ರಿಗಳ ಮುಂದೆ ಅಧಿಕಾರ ಮುಂದೆ ಇವತ್ತು ಅದನ್ನು ಪ್ರತಿಭಟಿಸೋದು ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಜನರ ಒಂದು ಭಾವನೆ ಏನಿದೆಯಾ ಆ ADB ಕೆಲಸ ಕಾಮಗಾರಿಗಳ ಬಗ್ಗೆ ನಾವು 1 ವರ್ಷದಿಂದ ಲಿಖಿತವಾಗಿ ಬರೆದು ಕೊಟ್ಟಿದ್ದೇನೆ. ಅದನ್ನು ತನಿಖೆ ಮಾಡಿ ಮತ್ತು ಅದನ್ನು ಮೇಂಟೆನೆನ್ಸ್ ಕೂಡ ಅವರಿಂದಲೇ ಮಾಡಿಸ್ಬೇಕಂತೇನೆ. ಮೊನ್ನೆ ಕೂಡ ಬಂದಾಗಲೂ ಕೂಡ ಈ ಮಾತು ನಿಮ್ಮಿಂದ ಬಂತು. ಅದು ಇನ್ನೂ ಕೂಡ ಯಾವ ತನಿಖೆ ಆದೇಶ ಮಾಡಲಿಲ್ಲ. ತತ್ಕ್ಷಣ ತನಿಖೆಗೆ ಆದೇಶ ಮಾಡಲಿಲ್ಲ. ಸರಿ ಉಂಟಾ ಇಲ್ಲವಂತ ಜನರಿಗೆ ಒಂದು ಸ್ಪಷ್ಟತೆ ಇವತ್ತು ಬರಬೇಕು. ಸರಿ ಇಲ್ಲ ಆಗದಿದ್ದರೆ ಅವ್ರದ್ದು ಮತ್ತೆ ಸರಿಪಡಿಸಬೇಕು. ಆಗಿದ್ದಲ್ಲಿ ಮತ್ತೆ ಯಾಕೆ ಕಲ್ಲು ಆಗ್ತದೆ ಅಂತ ನೋಡಿಕೊಂಡು ತಾತ್ಕಾಲಿಕ ಕಾರ್ಯಕ್ರಮ ತಕ್ಷಣ ಪ್ರಾರಂಭ ಮಾಡಬೇಕು ಮತ್ತು ಶಾಶ್ವತ ಯೋಜನೆಗೆ ಇವತ್ತು ರೂಪಿಸಬೇಕನ್ನೋದು ಪ್ರಯತ್ನಿಸ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಶಾಸಕರು UT ಖಾದರ್, ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ್ ಭಂಡಾರಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಾಡಿ, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ, ಉಪಾಧ್ಯಕ್ಷರು ಆಯೂಬ್ ಮಂಚಲ, ಕಾಂಗ್ರೆಸ್ ಮುಖಂಡರು ಸುರೇಶ್ ಭಟ್ನಗರ, ದೀಪಕ್ ಪಿಲಾರ್, ಮೊಹಮ್ಮದ್ ಮೋನು, ಆಲ್ವಿನ್ ಡಿಸೋಜಾ, ಚಂದ್ರಿಕಾ ರೈ, ಸುರೇಖಾ ಚಂದ್ರಹಾಸ್, ದೇವಕಿ ರಾಘವ ಉಳ್ಳಾಲ್, ವಿಲ್ಮಾ ಡಿಸೋಜಾ, ಕಲಾವತಿ, ಪದ್ಮಾವತಿ, ದೇವಣ್ಣ ಶೆಟ್ಟಿ, ಬಾಸಿಲ್ ಡಿಸೋಜಾ, ಮೊಹಮ್ಮದ್ ಮುಕಚ್ಚೇರಿ, ರಜಕ್ ಕುಕ್ಕಾಜೆ, ನಜರ್ ಶಾ ಪಟ್ಟೋರಿ, ಅಚ್ಯುತ ಗಟ್ಟಿ, ಪುರುಷೋತ್ತಮ ಪಿಲಾರ್, ಹಮೀದ್ ಹಸನ್ ಮಾಡೂರು, ಮೊಹಮ್ಮದ್ ಅಸೈ, ವಿಶಾಲ್ ಕೊಲ್ಯ ಇಂಚಿತ್ತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇದ್ದರು.